ದಯವಿಟ್ಟು ನನ್ನ ಕಿಡ್ನಿ ಆಪರೇಷನ್ ಇದೆ, ನನ್ನ ಅಕೌಂಟ್ಗೆ ಅಮೌಂಟ್ ಹಾಕಿ ತುಂಬಾ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊಂತ ಇದೀನಿ ಸರ್ ತಮ್ಮಲ್ಲಿ ಎಲ್ಲಾರನ್ನೂ. ತುರುವೇಕೆರೆ ತಾಲೂಕು ಕಸಬಾ ಹೋಬಳಿ ಮಾವಿನಹಳ್ಳಿ ಗ್ರಾಮದ ವಾಸಿ ಮೂಡಲಗಿರಿಯಪ್ಪ ಎಂಬ ವಯಸ್ಸಾದ ವ್ಯಕ್ತಿಯು ತನ್ನ 2 ಮೂತ್ರಪಿಂಡಗಳ ವೈಫಲ್ಯದಿಂದ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಹಾಸಿಗೆ ಹಿಡಿದಿದ್ದಾರೆ. ಸುಮಾರು 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮುಂದಿನ ವೆಚ್ಚ ಭರಿಸಲಾಗದೆ ಸಹಾಯ ಹಸ್ತ ಚಾಚಿದ್ದಾರೆ. ಈಗ ಇವರು ತನ್ನ ಹೆಂಡತಿಯ ಮೂತ್ರಪಿಂಡಗಳನ್ನ ಜೋಡಣೆ ಮಾಡಿಸಿಕೊಳ್ಳಲಿದ್ದು, ಜೋಡಣೆಯ ಚಿಕಿತ್ಸೆಗೆ ಸುಮಾರು 10 ಲಕ್ಷಗಳು ಖರ್ಚಾಗಲಿದ್ದು, ಈವರೆಗೂ ಸಾಕಷ್ಟು ಹಣವನ್ನು ಚಿಕಿತ್ಸೆಗೆ ಖರ್ಚು ಮಾಡಿದ್ದಾರೆ. ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಇವರು ಮುಂದೆ ದುಡಿಯಲು ಶಕ್ತನಾಗಿಲ್ಲದಿರುವುದರಿಂದ ಮಾಧ್ಯಮದ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ. ಇವರಿಗೆ ಯಾವುದೇ ಆದಾಯದ ಮೂಲಗಳಿಲ್ಲ. ಇವರ ನೆರವಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ಳಲಾಗುವುದು. ಸಹಾಯ ಹಸ್ತ ನೀಡಲು ಬಯಸುವವರು ಇವರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಣಸಂದ್ರ ಶಾಖೆ ತುರುವೇಕೆರೆ ತಾಲೂಕಿನ SBI ಖಾತೆಗೆ ಸಹಾಯ ಹಸ್ತ ನೀಡಬಹುದು. ಖಾತೆ ಸಂಖ್ಯೆಯನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನಮೂದಿಸಲಾಗಿದೆ. ದಯವಿಟ್ಟು ನನ್ನ ಕಿಡ್ನಿ ಆಪರೇಷನ್ ಇದೆ, ನನ್ನ ಅಕೌಂಟ್ಗೆ ಅಮೌಂಟ್ ಹಾಕಿ ತುಂಬಾ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊಂತ ಇದೀನಿ ಸರ್ ತಮ್ಮಲ್ಲಿ ಎಲ್ಲಾರನ್ನೂ. ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ದು? ಇದೆ ಸರ್. ಯಾವ ಬ್ಯಾಂಕು? SBI ಸರ್, ಬಾಣಸಂದ್ರ. ತಿಂಗಳಿಗೆ ಎಲ್ಲ ಚೆಕಪ್ ಮಾಡಿ ಮಾಡಿ ಹಾಕ್ತೀನಿ ಕಿಡ್ನಿ ಅಂತ ಹೇಳವ್ರೆ. ಬಟ್ ಅಮೌಂಟ್ ಹಂಚಕ್ಕೆ ನನಗೆ ಶಕ್ತಿ ಇಲ್ಲ ಸರ್. ಅಷ್ಟೊಂದು ಹೆಂಗೆ ಮಾಡಬೇಕು ಅಂತಲೂ ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಯಾರನ್ನ ಡೊನೇಟ್ ಮಾಡೋಕ್ಕೆ ಕೇಳೋಣ ಅಂತೇಳಿ ಹೊರಟಿದ್ದೀನಿ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಇದು? 2015ರಿಂದಲೂ ಪ್ರಾಬ್ಲಮ್ ಇದೆ ಸರ್ ನನಗೆ. ಎಲ್ಲೆಲ್ಲಿ ನೀವು ಚಿಕಿತ್ಸೆ ಪಡೆದ್ರಿ? ನಾನು ಎಲ್ಲೂ ಪಡೆದಿಲ್ಲ ಸರ್. ಡೈರೆಕ್ಟು ವಿಕ್ಟೋರಿಯಾ ಹಾಸ್ಪಿಟ್ಲು ಬೆಂಗಳೂರು ಶ್ರೀಧರ್ ಸರ್ ಹತ್ರನೇ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆಲ್ಲ. ಕೊರೋನಾ ಬಂದಮೇಲೆ ನನಗೆ ಹಿಂಗಾಗಿದೆ. ಕೊರೋನಾ ಚಿಕಿತ್ಸೆ ನಿಮಗೆ ಸ್ಪಂದಿಸ್ಲಿಲ್ವಾ? ಇಲ್ಲ ಸರ್, ಬಂದಿಸ್ಲಿಲ್ಲ. ನಾನು ಚಿಕ್ಕನಹಳ್ಳಿಲಿ ಅಡ್ಮಿಟ್ ಆದೆ. ಅಲ್ಲಿಂದ ಮುಂದಕ್ಕೆ ನನಗೆ ಕಿಡ್ನಿ 2 ಹೋಯ್ತು. ನನಗೆ ಮಕ್ಳು ಎಷ್ಟು ಜನ ಇದ್ದಾರೆ ಸರ್? ನನಗೆ ಮಕ್ಕಳಿಲ್ಲ, ತಂಗಿ ಮಗನ ಸಾಕೊಂಡಿದ್ದೀನಿ. ನಮ್ಮನ್ನು ನೋಡ್ಕೊಳ್ಳೋದು ಯಾರು ಇಲ್ಲ. ನಮಗೆ ಯಾವುದು ಸೋರ್ಸು ಇಲ್ಲ. ನನಗೆ ಜಮೀನು ಸ್ವಲ್ಪ ಐತೆ ಸರ್, ಜಾಸ್ತಿ ಇಲ್ಲ ನನಗೆ. ಅದು ಮಾಡೋರ ಜಮೀನ ಅದೇ ಇವನೇ ಇದು ಮಾಡ್ತಾವನೆ. ಸ್ವಲ್ಪ ಅಮೌಂಟ್ ಮಾಡ್ತಾವನೆ. ಅದೇ ಈಗ ಅಲ್ಲಿಗೆ ಹೋದ್ರೆ ಬಂದರೆ ಚಾರ್ಜ್ಗೆ ಇಷ್ಟಕ್ಕಷ್ಟೇ. ಸೋರ್ಸ್ ಬೇರೆ ಯಾವುದೂ ಇಲ್ಲ ನನಗೆ. ಸ್ಥಳೀಯರಿಂದ ಏನಾರ ಕೊಟ್ಟವ್ರ ನಿಮ್ಗೆ ನೆರವು? ಇಲ್ಲ ಸರ್, ಯಾರು ಕೊಟ್ಟಿಲ್ಲ ನನಗೆ. ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಏನೂ ಕೊಟ್ಟಿಲ್ಲ ಸರ್ ನನಗೆ. ಈಗ ಮುಂದೆ ಏನಾಗಬೇಕಾಗಿದೆ ನಿಮಗೆ? ನನಗೆ ಸರ್ ಆಪರೇಷನ್ ಆಗಬೇಕಾಗಿದೆ. ಆಪರೇಷನ್ಗೆ ನನಗೆ ಅಮೌಂಟ್ ಬೇಕು ಸರ್. ಎಷ್ಟು ಬೇಕಾಗಿದೆ ಅಂತ ಹೇಳಿದ್ದಾರೆ? ಅವರು 4 ಲಕ್ಷ ಮಂಚ್ಕೊಂಬಂದಿ ಅಂತ ಹೇಳಿದ್ದಾರೆ ಸರ್. ಸರ್ಕಾರದಿಂದ ಎಷ್ಟು ಬರ್ಸುತ್ತೆ? ಸರ್ಕಾರದಿಂದ 5 ಬರುತ್ತಂತೆ. ಒಟ್ಟು 7-8 ಆಗುತ್ತಂತೆ ಆಪರೇಷನ್ ಮುಗಿಯೋರಿಗೆ. ಅದನ್ನ ಆಯುಷ್ಮಾನ್ ಭಾರತದ್ದು ಅವ್ರಿಗೆ ಆಪರೇಷನ್ಗೆ ಡಾಕ್ಟರ್ಗಳಿಗೆ ಹೋಗುತ್ತಂಥದ್ದು. ಇದನ್ನ 2 ಲಕ್ಷದ ಜನ ಇಂಜೆಕ್ಷನ್ನೇ ಹಾಕ್ಬೇಕಂತೆ. ಆಮೇಲೆ ಇನ್ನು ಮಾತ್ರೆಗಳು, ಇಂಜೆಕ್ಷನ್ಗಳು, ನಾವು ಇರೋಕ್ಕೆ ವ್ಯವಸ್ಥೆಗಳು ಎಲ್ಲ ಪೂರ್ತಿ ನಾವು ಸ್ವಂತ ಕೈಯಿಂದನೇ ನೋಡ್ಕೋಬೇಕಾದನ್ನೆಲ್ಲ. ಸ್ವಂತ ನಾವು ಇದು ಮಾಡ್ಕೋಬೇಕಾದನ್ನೆಲ್ಲ. ಇರೋಕ್ಕೆ ಬಾಡಿಗೆಗಳು, ಊಟಕ್ಕೆ ಇನ್ನು ಸಪ್ರೇಟ್ ಇರಬೇಕು. ಯಾರ ಜೊತೆನೂ ಇರೋಂಗಿಲ್ಲ ನಾವು. ಸಪ್ರೇಟು ಇನ್ಫೆಕ್ಷನ್ ಆಗ್ದಂಗೆ ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು, ಎಲ್ಲ ಇರಬೇಕು. ಇನ್ನು ಫಿಲ್ಟ್ರ್ ನೀರಲ್ಲಿ ಅಡುಗೆ ಮಾಡಿಕೋಕ್ಕೆ ನಮ್ಗೆ ಯಾರ ಇರಬೇಕು. ಎಲ್ಲ ಪ್ರತಿಯೊಂದು ಸಪ್ರೇಟು ಇರಬೇಕು. ನಾವು ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡಿದ್ದೀರಾ ದುಡ್ಡು? ಒಂದು 7-8 ಆಗಿದೆ ಸರ್. ನನ್ನ ಹತ್ರ ಇದ್ದಿದ್ದೆಲ್ಲ ಬಿಡ್ದಾಗೋಗಿದೆ. ನನ್ನ ಹತ್ರ ಈಗ ಏನೂ ಇಲ್ಲ. ನನ್ನ ಹತ್ರ